हरे कृष्णा। प्रभुपाद की जय। हरे कृष्ण। ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 2ನೇ ಸ್ಕಂದ 9ನೇ ಅಧ್ಯಾಯ ಶ್ಲೋಕ 11. ಶ್ಯಾಮಾವದಾತ ಶತಪತ್ರ ಲೋಚನ ಪಿಶಂಗ ವಸ್ತ್ರ ಸುರುಚ ಸುಪೇಶಶ ಸರ್ವೇ ಚತುರ್ಭಾವ ಉನ್ಮಿಷನ್ ಮನಿ ಪ್ರವೇಕ ನಿಷ್ಕಾವರಣ ಸುವರ್ಚಸ. ಅನುವಾದ: ವೈಕುಂಠ ಲೋಕದ ನಿವಾಸಿಗಳು ಆಕಾಶ ನೀಲದಂತೆ ಹೊಳೆಯುವ ಬಣ್ಣದವರೆಂದು ಬಣ್ಣಿಸಲಾಗಿದೆ. ಅವರ ಕಣ್ಣುಗಳು ಕಮಲ ಪುಷ್ಪವನ್ನು ಹೋಲುತ್ತವೆ. ಅವರ ಉಡುಪು ಹಳದಿ ಬಣ್ಣದ್ದು. ಅವರ ಶರೀರ ಲಕ್ಷಣಗಳು ತುಂಬ ಆಕರ್ಷಕ. ಅವರಿನ್ನೂ ಬೆಳೆಯುವ ಯುವಕರ ವಯೋಮಾನದವರು. ಎಲ್ಲರೂ ಚತುರ್ಭುಜರು. ಅವರೆಲ್ಲ ಮುತ್ತಿನ ಹಾರಗಳಿಂದ ಮತ್ತು ಅಲಂಕಾರದ ಪದಕಗಳಿಂದ ಭೂಷಿತರಾಗಿದ್ದು ಕಾಂತಿಮಯವಾಗಿ ಕಾಣುತ್ತಾರೆ. ಎಸ್, ಸ್ಪಿರಿಚುವಲ್ ವರ್ಲ್ಡ್ ನಮಗೀಗ ಗೊತ್ತಾಯ್ತು ಹೇಗಿರ್ತಾರೆ ಅಂತ. ಹೇಗಿರ್ತಾರೆ? ಆಕಾಶ ನೀಲದಂತೆ ಕಲರ್ ಅಂತ. ಮತ್ತೆ ನೆಕ್ಸ್ಟ್, ಕಣ್ಣುಗಳು ಕಮಲ ಪುಷ್ಪ. ಪ್ರಭುಪಾದ ಹೇಳುವಂಥದ್ದು. ಪ್ರಭುಪಾದ ರಾಧಾ ದಾಮೋದರ ಟೆಂಪಲ್ ವೃಂದಾವನ ಬಂದವರಿಗೆ ಗೊತ್ತುಂಟು. ರಾಧಾ ದಾಮೋದರ ಟೆಂಪಲ್ ಅಂದ್ರೆ ನಮಗೆ ಇಸ್ಕಾನ್ ಅವರಿಗೆ ಈ ಬ್ರಹ್ಮಾಂಡದ ಮೈನ್ ಪ್ಲೇಸ್. ಅದು ಮೈನ್ ಪ್ಲೇಸ್ ರಾಧಾ ದಾಮೋದರ. ಎಸ್, ಯಾರು ಹೇಳ್ತೀರಿ ಯಾಕೆ ಮೈನ್ ಪ್ಲೇಸ್? ಒಂದು ನಿಮಿಷ ಅನ್ವೈಟ್ ಮಾಡ್ತೇನೆ. ಯಾಕೆ ರಾಧಾ ದಾಮೋದರ ಟೆಂಪಲ್ ಮೈನ್ ಪ್ಲೇಸ್? ಹರೇ ಕೃಷ್ಣ. ಯಾರು ಹೇಳ್ಬೋದಾ? ಎಸ್, ಬೃಂದಾವನದಲ್ಲಿ ರಾಧಾ ದಾಮೋದರ ಟೆಂಪಲ್ ನಮಗೆ ಇಸ್ಕಾನ್ ಅವರಿಗೆ ತುಂಬಾ ಮುಖ್ಯವಾದ ಜಾಗ. ಯಾಕೆ? ಯಾರು ಹೇಳ್ತೀರಿ? ಪ್ರಭುಪಾದ ಅವರೇ ಕಟ್ಟಿಸಿರೋದು. ಪ್ರಭುಪಾದ ಕಟ್ಟಿಸಿರೋದು. ಯಾರು ಹೇಳಿರೋದು? ಯಾರು ಹೇಳಿರೋದು? ಛಾಯಾದೇವಿ ಮಾತಾ ತಪ್ಪು. ಅದು ಪ್ರಭುಪಾದ ಕಟ್ಟಿಸಿದಲ್ಲ. ಯಾಕೆ ಮುಖ್ಯ ಅದು? ಯಾಕೆ ಅವರಲ್ಲಿ ಯಾವುದು? ಯಾಕೆ ಮುಖ್ಯ ರಾಧಾ ದಾಮೋದರ ಟೆಂಪಲ್? ಅಲ್ಲಿ ಗೋಸ್ವಾಮಿಗಳು, ರೂಪ ಗೋಸ್ವಾಮಿ, ಜೀವ ಗೋಸ್ವಾಮಿಗಳು ಇದ್ದಿದ್ರು ಪ್ರಭು. ಅದಕ್ಕ ಕೃಷ್ಣನ ಪಾದ ನೋಡ್ಬೇಕು. ಪ್ರಭುಪಾದರು ಫಸ್ಟ್ ಸ್ಥಾಪಿಸಿದ ದೇವಸ್ಥಾನ. ಸ್ಥಾಪಿಸಿದ ದೇವಸ್ಥಾನ ತಪ್ಪು. ಪ್ರಭುಪಾದರು ಅಲ್ಲಿ ಕುಳಿತು ಎಲ್ಲ ಸಾಧನೆ ಮಾಡಿದ್ದಾರೆ. ಪ್ರಭುಜಿ ಅಲ್ಲಿನ ರಾಧಾ ದಾಮೋದರ ಶ್ರೀ ವಿಗ್ರಹ ಸಿಕ್ಕಿದಂತೆ. ಅಲ್ಲ. ದಾಮೋದರನ ಎಸ್, ಓಕೆ, ಹೇಳ್ತೇನೆ. ದಯವಿಟ್ಟು ಕೇಳಿ, ಇದು ನೆನಪಿಡ್ಬೇಕು. ಗಡಿಗಡಿ ಹೇಳುವುದಿಲ್ಲ. ಯಾಕೆಂದ್ರೆ ಜೀವ ಗೋಸ್ವಾಮಿ ಆ ದೇವಸ್ಥಾನ ಕಟ್ಟಿದ್ದು. ಜೀವ ಗೋಸ್ವಾಮಿ 6 ಗೋಸ್ವಾಮಿ, 6 ಗೋಸ್ವಾಮಿಯಲ್ಲಿ ಜೀವ ಗೋಸ್ವಾಮಿ. ಅಲ್ಲಿ ಎಲ್ಲ ಗೋಸ್ವಾಮಿಗಳು ಮತ್ತೆ ಎಲ್ಲ ಆಚಾರ್ಯರು ಬಂದು ಅಲ್ಲಿ ಕೃಷ್ಣ ಪ್ರಜ್ಞೆ. ಯಾಕೆಂದ್ರೆ ಪ್ರಭುಪಾದ ಹೇಳ್ತಾರೆ, ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಮತ್ತೆ ನೆಕ್ಟರ್ ಆಫ್ ಡಿವೋಷನ್, ಉಪದೇಶಾಮೃತ ಭಕ್ತಿರಸಮ ಸಿಂಧು. ಅದು ಯಾರು ಬರೆದದ್ದು? ಎಸ್, ಒಂದು ನಿಮಿಷ ಅನ್ಮಿಟ್ ಮಾಡ್ತೇನೆ. ರೂಪ ಗೋಸ್ವಾಮಿ. ಎಸ್, ರೂಪ ಗೋಸ್ವಾಮಿ ಬರೆದದ್ದು. ಹಾಗಾಗಿ ಪ್ರಭುಪಾದಲ್ಲಿ ಹೇಳ್ತಾರೆ, ವಿ ಆರ್ ರೂಪ ಆನ್ ಗಾಸ್, ವಿ ಆರ್ ಫಾಲೋವರ್ ಆಫ್ ರೂಪ ಗೋಸ್ವಾಮಿ. ಸೊ ಆ ಕೃಷ್ಣ ಪ್ರಜ್ಞೆ ಬೀಜ ಸ್ಟಾರ್ಟ್ ಆದದ್ದು ಅಲ್ಲಿಂದ. ಒಂದು ವಿಷಯ, ಒಂದು ಪಾಯಿಂಟ್ ನೆನಪಿಡ್ಕೊಳ್ಳಿ. ಜೀವ ಗೋಸ್ವಾಮಿ ಕಟ್ಟಿದ್ದು ಮತ್ತೆ ಎಲ್ಲ ಗೋಸ್ವಾಮಿಗಳಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಹೇಗೆ ಅಂದ್ರೆ ಈಗ ನಮ್ಮ ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ದೊಡ್ಡ ಮೀಟಿಂಗ್ ಮಾಡ್ತಾರೆ. ಯಾವುದೊಂದು ದೊಡ್ಡ ಒಂದು ಏನು ಹೇಳುವಂಥದ್ದು ಪ್ರಾಜೆಕ್ಟ್, ಎಲ್ಲರೂ ಅಲ್ಲಿ ಬಂದು ಮೀಟಿಂಗ್ ಮಾಡ್ತಾರೆ. ಅದೇ ರೀತಿ ಇದು ದೊಡ್ಡ ಪ್ರಾಜೆಕ್ಟ್. ಅಲ್ಲಿ ಮೀಟಿಂಗ್ ಆಗಿದೆ. ಮೀಟಿಂಗ್ ಆಗಿ ನೆಕ್ಸ್ಟ್
ಸೆಕೆಂಡ್ ಪಾಯಿಂಟ್, ಪ್ರಭುಪಾದ್ ಸನ್ಯಾಸ ತಗೊಂಡ ಮೇಲೆ ಪ್ರಭುಪಾದ್ ಬೃಂದಾವನದಲ್ಲಿ ಇರೋದು, ಬೃಂದಾವನದಲ್ಲಿ ಅದೇ ಪ್ಲೇಸ್ ಅಲ್ಲಿ ಇದ್ದದ್ದು. ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ನೆನ್ಪಿಡಿ. ಫಸ್ಟ್ ಪಾಯಿಂಟ್ ಈಗ ಕೇಳ್ತೇನೆ, ನಾನು ಹೇಳಿದ ಮೇಲೆ ನಿಮ್ಗೆ ಕೇಳ್ತೇನೆ. ಸೆಕೆಂಡ್ ಪಾಯಿಂಟ್ ಎಂತ, ಪ್ರಭುಪಾದ್ ಸನ್ಯಾಸ ತಗೊಂಡ ಮೇಲೆ ಅಲ್ಲೇ ಇರ್ತದೆ. ಥರ್ಡ್ ಪಾಯಿಂಟ್, ಪ್ರಭುಪಾದ್ ಅಲ್ಲಿ ಪ್ರೀವಿಯಸ್ 15 ಆಚಾರ್ಯರು ಬರೆದ ಎಲ್ಲ ಈ ಗ್ರಂಥಗಳು, ರೂಪ ಗೋಸ್ವಾಮಿಯಿಂದ ಹಿಡಿದು ಎಲ್ಲ ಗೋಸ್ವಾಮಿಗಳು, ಜೀವ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಮತ್ತೆ ಲೋಕನಾಥ್, ಕೃಷ್ಣರಾಜ ಕವಿರಾಜ್ ಗೋಸ್ವಾಮಿ, ಲೋಕನಾಥ್ ಗೋಸ್ವಾಮಿ, ಮತ್ತೆ ಶ್ರೀನಿವಾಸಾಚಾರ್ಯ, ರಾಮಚಂದ್ರ, ಮತ್ತು ಶ್ರೀಧರ್ ಸ್ವಾಮಿ, ನರೋತ್ತಮದಾಸ್ ಠಾಕೂರ್, ಮತ್ತೆ ವಿಶ್ವನಾಥ ಚಕ್ರವರ್ತಿ ಠಾಕೂರ್, ಬಲದೇವ್ ವಿದ್ಯಾಭೂಷಣ್, ಭಕ್ತಿವಿನೋದ್ ಠಾಕೂರ್, ಶ್ರೀಲ ಭಕ್ತಿದಾನ ಸರಸ್ವತಿ ಠಾಕೂರ್, ಇವರೆಲ್ಲ ಬರೆದ ಗ್ರಂಥಗಳು ಎಲ್ಲ ಸಂಸ್ಕೃತದಲ್ಲಿದ್ದು ಅದನ್ನು ಪ್ರಭುಪಾದ್ ಓದಿ ಅಲ್ಲಿ ಪ್ರಭುಪಾದ್ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ನಾವು ಎಂತ ಓದ್ತೇವೆ ಭಾಗವತಂ, ಇದು ಸ್ಟಾರ್ಟ್ ಆದದ್ದು ಅಲ್ಲಿಂದ. ಪ್ರಭುಪಾದ್ ಮೊದಲ ಸ್ಕಂದ ಬರೆದ ಮೇಲೆ ಪ್ರಭುಪಾದ್, ಎಸ್ ಇದನ್ನು ನಾನು ಯಾಕೆ ಹೇಳ್ತೇನೆ, ಇದಕ್ಕೆ ಲಿಂಕ್ ಇಲ್ಲಿ. ಪ್ರಭುಪಾದ್ ಅಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಮಾಡಿದರು. ಮತ್ತು ಅಲ್ಲಿ ಜೀವ ಗೋಸ್ವಾಮಿ ಮತ್ತು ರೂಪ ಗೋಸ್ವಾಮಿ ಸಮಾಧಿ ಕೂಡ ಉಂಟು. ಪ್ರಭುಪಾದ್ ಕಿಚನ್ ಹಿಂಗೆ ಅದು ಕರೆಕ್ಟ್. ಈಗ ನೀವು ಮೊನ್ನೆ ಬಂದವರಿಗೆ ನಿಮಗೆ ಗೊತ್ತಿಲ್ಲ, ಯಾಕೆಂದ್ರೆ ಅದು ಈಗ ಕನ್ಸ್ಟ್ರಕ್ಷನ್ ಆಗಿದೆ. ಮುಂಚೆ ಅಲ್ಲ, ನಾನೊಂದು 10 ವರ್ಷ ಹಿಂದೆ ಹೋಗುವಾಗ ಹೇಗಿತ್ತು ಅಂದರೆ, 10 ವರ್ಷ ಅಂತಲ್ಲ, ಒಂದು 4 ವರ್ಷದ ಹಿಂದೆ ಅದಿತ್ತು. ಈಗ ಕನ್ಸ್ಟ್ರಕ್ಷನ್ ಆಗಿದೆ. ಆ ಕರೆಕ್ಟ್ ಕಾಣ್ತಾ ಇತ್ತು, ಅಂದರೆ ರಿನೋವೇಷನ್ ಒಳ್ಳೆ ಇತ್ತು. ಈಗ ಸ್ವಲ್ಪ ರಿನೋವೇಟ್ ಮಾಡಿದೆ, ಹಾಗೆ ಕಾಣುವುದಿಲ್ಲ ವಿಂಡೋಗೆ. ಅಲ್ಲಿಂದ 2 ಸಮಾಧಿ ಕಾಣ್ತಾ ಇತ್ತು. ಹಾಗಾಗಿ ಪ್ರಭುಪಾದ್ ಹೇಳುವಂಥದ್ದು, two people, exalted devotees. One is Rupa Goswami and one is Jiva Goswami. Their eyes were like lotus petals. ಅದಕ್ಕೋಸ್ಕರ ನಾನು ಇದನ್ನು ಹೇಳಿದೆ. ಪ್ರಭುಪಾದ್ ಅಲ್ಲಿಂದ ಕಿಚನ್ ಇಂದ ಈಗ ನೋಡ್ತಾ ಇದ್ದೆ. They had given instruction. ಅಂದ್ರೆ ಪ್ರಭುಪಾದ್ ಒಂದು ಫಸ್ಟ್ ಕ್ಯಾಂಟೋ ಬರ್ತಾ ಕೂಡಲೇ, ಎಸ್ ನೌ ಯು ಕ್ಯಾನ್ ಗೋ. ಇಬ್ಬರು ಎಸ್ ನೌ ಯು ಕ್ಯಾನ್ ಗೋ. ಅವರ ಇನ್ಸ್ಟ್ರಕ್ಷನ್ ಮತ್ತೆ ಅವರ ಗುರುದು ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಬರ್ತದೆ, ಎಸ್ ಯು ಕ್ಯಾನ್ ಪ್ರೊಸೀಡ್ ಅಂತ. ಹಾಗೆ ಅಲ್ಲಿ ಪ್ರಭುಪಾದ್ ಹೇಳ್ತಾರೆ, ಬೋತ್ ಐಸ್, ರೂಪ ಗೋಸ್ವಾಮಿ ಅಂಡ್ ಜೀವ ಗೋಸ್ವಾಮಿಸ್ ಐಸ್, ದೇರ್ ಐಸ್ ವೇರ್ ಲೈಕ್ ಲೋಟಸ್ ಪೆಟಲ್ಸ್. ಇಲ್ಲಿ ನೋಡಿ, ಅವರ ಕಣ್ಣುಗಳು ಕಮಲ ಪುಷ್ಪವನ್ನು ಹೋಲುತ್ತವೆ. ಇದಕ್ಕೆ ಹೇಳಲಿಕ್ಕೆ ನಾನು ಅದನ್ನು ತಂದೆ. ಎಸ್ ಹೀಗೆ ಹೇಳಿ, ಎಸ್ ದಯವಿಟ್ಟು ಯಾರು ಹೇಳ್ತೇವೆ, ಒಂದು ನಿಮಿಷ. ಯಾಕೆ ಇಂಪಾರ್ಟೆಂಟ್? ದಾಮೋದರ ಟೆಂಪಲ್ ಜೀವ ಗೋಸ್ವಾಮಿ ಕಟ್ಸಿದ್ದು. ಅಲ್ಲಿ 6 ಗೋಸ್ವಾಮಿಗಳು ಅಲ್ಲಿ ಮೀಟಿಂಗ್ ಮಾಡ್ತಾ ಇದ್ರು. ಮತ್ತು ಅಲ್ಲಿ ಕೃಷ್ಣ ಪ್ರಜ್ಞೆಯ ಬೀಜ ಅಲ್ಲೇ ಬಿತ್ತಿದ್ದು, ಫಸ್ಟ್ ಶುರುವಾಗಿದ್ದು ಅಲ್ಲೇ. ಮತ್ತೆ ಪ್ರೀವಿಯಸ್ 15 ಆಚಾರ್ಯರಿಗೆ ಬರೆದ ಗ್ರಂಥಗಳನ್ನೆಲ್ಲ ಅಭ್ಯಾಸ ಮಾಡಿ ಪ್ರಭುಪಾದರು ಅದರ ಮೊದಲನೇ ಸ್ಕಂದ ಭಾಗವತವನ್ನು ಬರೆದರು. ಅದನ್ನು ಅನುವಾದ ಮಾಡಿದ್ರು. ಜೀವ ಗೋಸ್ವಾಮಿ, ರೂಪ ಗೋಸ್ವಾಮಿ ಅವರ ಅಲ್ಲಿ ಸಮಾಧಿ ಇದೆ. ಮತ್ತು ಪ್ರಭುಪಾದರ ಕಿಚನ್ನಿಗೆ ಆ ಸಮಾಧಿ ಕಣ್ಣಿಗೆ ಕಾಣ್ತಾ ಇತ್ತು. ಮತ್ತು ಜೀವ ಗೋಸ್ವಾಮಿ ಮತ್ತು ರೂಪ ಗೋಸ್ವಾಮಿ ಅವರ ಕಣ್ಣುಗಳು ಒಂದ್ ರೀತಿ ಕಮಲದಂತೆ ಕಾಣ್ತಾ ಇತ್ತು. ಮತ್ತು ಅವರುಗಳು ಇವರಿಗೆ ಇನ್ಸ್ಟ್ರಕ್ಷನ್ ಕೊಟ್ರು, 1ನೇ ಸ್ಕಂದ ಬರೆದಾದ್ಮೇಲೆ ನೀವು ಇನ್ನು ಹೋಗ್ಲಿಕ್ಕೆ ಅಡ್ಡಿಲ್ಲ ಅಂತ ಹೇಳಿದ್ರು. ಮತ್ತೆ ಅವರಿಗೆ ಮತ್ತೆ ಅವರ ಗುರುಗಳಾದ ಭಕ್ತಿ ಸಿದ್ಧಾಂತ ಸರಸ್ವತಿ ಸ್ವಾಮಿ ಅವರ ಒಂದು ಇದು ಇನ್ಸ್ಟ್ರಕ್ಷನ್ ಅವರಿಗೆ ಸಿಕ್ಕಿದೆ ಆ ಟೈಮ್ ಅಲ್ಲಿ. ಮತ್ತೆ ಫಸ್ಟ್ ಅವರು ಹೇಳುವಂತ, ಮತ್ತೆ ಅವರ ಗುರು ಹೇಳುವಂತ, ಎಸ್ ನೀನು ಹೋಗಬಹುದು ಅಂತ ಹೇಳಿದ್ರು, ನೀವು ಇನ್ನು ಹೋಗಬಹುದು. ಎಸ್ ವೆರಿ ಗುಡ್, ವೆರಿ ಗುಡ್. ಎಸ್ ಎಸ್ ತುಂಬಾ ಇಂಪಾರ್ಟೆಂಟ್ ISKCON ಅವರ ನಮ್ಮ. ಎಸ್ ಅದಕ್ಕೆ ಇಂಪಾರ್ಟೆಂಟ್. ಎಸ್ ಓಕೆ, ಡನ್. ಎಸ್ ನೋಡಿ, ಈ ರೀತಿ ನೆಕ್ಸ್ಟ್ ಕೇಳುವಾಗ ಕೂಡ ನಿಮ್ಗೆ ಗೊತ್ತಿರಬೇಕು, ಅದಕ್ಕೆ ಬರೆ ತಗೊಳ್ಳಿ ಅಂತ ಹೇಳಿದ್ರು. ಓಕೆ, ಹಾಗೆ ಅವರ ಕಮಲ ಪುಷ್ಪವನ್ನು ಹೋಲುತ್ತವೆ. ಅವರ ಉಡುಪು ಹಳದಿ ಬಣ್ಣದ್ದು. ವೈಕುಂಠ ಲೋಕದ ನಿವಾಸಿಗಳ ಹಳದಿ ಬಣ್ಣದ್ದು. ಅವರ ಶರೀರ ಲಕ್ಷಣಗಳು ತುಂಬಾ ಆಕರ್ಷಕ. ಕೃಷ್ಣ ಹೆಸರು ಆಕರ್ಷತಿ ಇತಿ ಕೃಷ್ಣ, ತುಂಬಾ. ಅದೇ ರೀತಿ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಕೃಷ್ಣನ ಅಸೋಸಿಯೇಟ್ ಕೂಡ ತುಂಬಾ ಆಕರ್ಷಣೆ.
ಈಗ ನಾರದ ಮುನಿ ತುಂಬಾ ಆಕರ್ಷಣೆ, ತುಂಬಾ ಆಕರ್ಷಣೆ. ಹಾಗಾಗಿ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಎಲ್ಲರೂ ಆಕರ್ಷಣೆ, ಯಾಕಂದ್ರೆ ಅವ್ರದ್ದು ದೇಹ ಸಚ್ಚಿದಾನಂದ ದೇಹ, ನಮಗೆ ಈ ದೇಹ ಅಲ್ಲ. ಈಗ ನಾವು ಹೇಳುವಂಥದ್ದು ತುಂಬಾ ಆಕರ್ಷಣೆ, ನಮ್ಮ ಆಕ್ಚುಲಿ ಇದು ಭೌತಿಕ ದೇಹ, ಇದು ಆಕರ್ಷಣೆ ಅಲ್ಲ. ಸ್ಪಿರಿಚುವಲ್ ದೇಹ ಆಕರ್ಷಣೆ. ಈಗ ನಮ್ಗೆ ಏಜ್ ಆದ ಕೂಡಲೇ ನಮ್ಮ ಗ್ಲೋ ಹೋಗ್ತದೆ, ಯಂಗ್ ಏಜ್ ಅಲ್ಲಿ ಸ್ವಲ್ಪ ಇರ್ತದೆ ಮತ್ತೆ ಹೋಗ್ತದೆ. ಅವರೇನು ಬೆಳೆಯುವ ಯುವಕರ ವಯೋಮಾನದವರು ಅಂದ್ರೆ ಎಲ್ಲರೂ ಯೂತ್. ಅದೇ ನೋಡಿ, ಯುದ್ಧ ಆಗುವ ಕೃಷ್ಣನಿಗೆ, ಅರ್ಜುನನಿಗೆ 88 ಪ್ರಾಯ, ಅದು ಕೃಷ್ಣ ಹೇಗೆ ಕಾಣ್ತಿದ್ದ? 16 ವರ್ಷ 20 ವರ್ಷದವನಿಗೆ ಕಾಣ್ತಿದ್ದ. ಎಲ್ಲರೂ ಚತುರ್ಭುಜರು. ಇಲ್ಲಿ ನಮ್ಗೆ 2 ಕೈ, ಅಲ್ಲಿ 4 ಕೈ ಭುಜ. ಅವರೆಲ್ಲ ಮುತ್ತಿನ ಹಾರಗಳಿಂದ ಮತ್ತು ಅಲಂಕಾರ ಪದಗಳಿಂದ ಭೂಷಿತರಾಗಿ ಕಾಂತಿಮಯವಾಗಿ ಕಾಣುತ್ತಾರೆ. ಮುತ್ತಿನ ಹಾರ ನೋಡಿ, ನಮ್ಗೆ ಇಲ್ಲಿ ಮುತ್ತಿನ ಹಾರ ಅಂತ, ಯಾಕೆಂದ್ರೆ ಅಲ್ಲಿ ಯಾರಿಗೂ ಕೂಡ ಅದರಲ್ಲಿ ಆಕರ್ಷಣೆ ಇಲ್ಲ, ಆದ್ರೆ ಎಲ್ಲರೂ ಆ ರೀತಿ ಇರ್ತಾರೆ. ಎಲ್ಲರೂ ಕೃಷ್ಣನ ಮೇಲೆ ಆಕರ್ಷಣೆ. ಎಸ್, ಈಗ ಭಾವಾರ್ಥ ಹೋಗುವ ಭಾವಾರ್ಥ ವೈಸ್ ಡಿವೈನ್ ಗ್ರೇಸ್ ಅಭಯ ಶರಣಾರವಿಂದ ಭಕ್ತಿವೇದಾಂತ ಸ್ವಾಮಿ ಶೀಲ ಪ್ರಭುಪಾದಿಗೆ. ವೈಕುಂಠ ಲೋಕದ ನಿವಾಸಿಗಳು ಐಹಿಕ ಪ್ರಪಂಚದಲ್ಲಿನ ಕಾಣ ಸಿಗದಂತ ಆಧ್ಯಾತ್ಮಿಕ ಶರೀರ ಲಕ್ಷಣ ಹೊಂದಿರುವ ವ್ಯಕ್ತಿಗಳು ನೋಡಿ. ಇಲ್ಲಿ ಸಿಗುವುದಿಲ್ಲ ಅದು. ನಮ್ದು ಇದು ಆಧ್ಯಾತ್ಮಿಕ ಶರೀರ ಅಲ್ಲ, ಇದು ಭೌತಿಕ ಶರೀರ. ಶ್ರೀಮದ್ ಭಾಗವತದಂತ ಅಪೌರುಷ ಧರ್ಮಗ್ರಂಥದಲ್ಲಿ ನಾವು ಈ ವರ್ಣನೆಗಳು ಕಾಣಬಹುದು. ಇದರಲ್ಲಿ ಶ್ರೀಮದ್ ಭಾಗವತದಲ್ಲಿ ಉಂಟು. ವೈಕುಂಠ ಲೋಕದ ಶರೀರ ಲಕ್ಷಣಗಳು ಬ್ರಹ್ಮಾಂಡದ ಇನ್ನಾವುದೇ ಭಾಗದಲ್ಲಿ ಸಿಗದಂತದ್ದು. ಎಸ್, ನಿಮ್ಗೆ ಸಿಗುವುದಿಲ್ಲ. ಬೇರೆ ಯಾರು ಅದು ನೀವು ಅಲ್ಲಿಗೆ ಹೋಗ್ಬೇಕು, ಅದು ನಿಮ್ಗೆ ಅಲ್ಲಿ ಹೋಗ್ಬೇಕು ಎಂದು ಧರ್ಮಗ್ರಂಥಗಳಲ್ಲಿನ ಪಾರಮಾರ್ಥಿಕ ನಿರಾಕಾರ ವರ್ಣನೆಗಳು ಸೂಚಿಸ್ತವೆ. ಒಂದು ನಿರ್ದಿಷ್ಟ ಲೋಕದ ಬೇರೆ ಬೇರೆ ಎಡೆಗಳಲ್ಲಿ ವಿವಿಧ ರೀತಿಯ ಶರೀರ ಲಕ್ಷಣಗಳು ಇರುವಂತೆ, ಅಥವಾ ವಿವಿಧ ಲೋಕಗಳ ಶರೀರಗಳಲ್ಲಿ ಭಿನ್ನ ಭಿನ್ನ ಶರೀರ ಲಕ್ಷಣ ಇರುವಂತೆ, ವೈಕುಂಠ ಲೋಕದ ನಿವಾಸಿಗಳ ಶರೀರ ಲಕ್ಷಣಗಳು ಐಕ ಪ್ರಮಾಣದಲ್ಲಿರುವವರ ಲಕ್ಷಣಗಳಿಂದ ತೀರಾ ಭಿನ್ನ, ಟೋಟಲಿ ಡಿಫ್ರೆಂಟ್. ಯಾಕೆ? ಪ್ರಭುಪಾದ ಹೇಳ್ತಾರೆ, ದಿಸ್ ಮೆಟೀರಿಯಲ್ ವರ್ಲ್ಡ್ ಇಸ್ ಅ ಬ್ಯಾಗ್ ಆಫ್ ಸ್ಟೂಲ್, ಯೂರಿನ್, ಬ್ಲಡ್, ಬೋನ್ ಅಂಡ್ ಮಸಲ್. ನಮ್ಮ ಈ ಭೌತಿಕ, ಆದ್ರೆ ಆಧ್ಯಾತ್ಮಿಕ ಶರೀರ ಹಾಗೆ ಅಲ್ಲ. ಇದು ಯಾವುದಿಲ್ಲ. ಆಧ್ಯಾತ್ಮಿಕ ಶರೀರ ಟೋಟಲ್ ಫ್ರಾಗ್ನೆನ್ಸ್. ಟೋಟಲ್ ಫ್ರಾಗ್ನೆನ್ಸ್ ಅಂದ್ರೆ ಈ ರಾಮಚಂದ್ರ ಮತ್ತೆ ಶ್ರೀನಿವಾಸಾಚಾರ್ಯ ಎಂತಾಗ್ತದೆ ಅಂದ್ರೆ, ಫಸ್ಟಿಗೆ ಶ್ರೀನಿವಾಸಾಚಾರ್ಯ ಗೋಪಾಲ್ ಭಟ್ಟ ಗೋಸ್ವಾಮಿದು ಶಿಷ್ಯ. ಶ್ರೀನಿವಾಸಾಚಾರ್ಯ ಹೀಗೆ ಲೀಲಾ ಸ್ಮರಣೆ ಇರ್ತಾರೆ. ಇಮಿಡಿಯೇಟ್ಲಿ ಅವರು ಆ ದೇಹವನ್ನು ಬಿಟ್ಟು, ಅಂದ್ರೆ ದೇಹದಲ್ಲಿ ಇರ್ತಾರೆ, ಆದ್ರೆ ಅವರು ಎಲ್ಲಿಗೆ? ಬೃಂದಾವನಕ್ಕೆ ಹೋಗಿರ್ತಾರೆ, ಬೃಂದಾವನ. ಹಾಗೆ ಮತ್ತೆ ಎಲ್ಲರಿಗೂ ಇದಾಗ್ತದೆ ಅಂದ್ರೆ, ಇವರು ಏನು ಹಾಗೆ ಟೋಟಲಿ ಜನರಲ್ ಅಂತ ಎಣಿಸಿದ್ದಾರೆ. ಶ್ರೀನಿವಾಸಾಚಾರ್ಯ ಇದ್ದಾರೆ, ಆದ್ರೆ ಎಲ್ಲರೂ ಸತ್ತಿದ್ದಾರೆ ಅಂತಂದ್ರೆ ಟೋಟಲಿ ಈ ಎಂತ ಹೇಳುದು, ನಾವು ಈ ಮೂರ್ತಿಯನ್ನು ಇಡ್ತೇವೆ ಆ ರೀತಿ ಇದ್ದಾರೆ. ಯಾಕೆಂದ್ರೆ ಅವರು ಸಿದ್ಧದೇಹದಲ್ಲಿ ಇದರಲ್ಲಿ ಹೋಗಿದ್ದಾರೆ, ಎಲ್ಲಿಗೆ? ನಮ್ಮ ಬೃಂದಾವನಕ್ಕೆ. ಮತ್ತೆ ಎಲ್ಲರಿಗೂ ಟೆನ್ಷನ್ ಆಗ್ತದೆ. ಅವರ ಶಿಷ್ಯ ರಾಮಚಂದ್ರ ಎಂತ ಆಗ್ತದೆ? ರಾಮಚಂದ್ರ ಅಲ್ಲಿಗೆ ಬರ್ತಾರೆ. ಅಂದ್ರೆ ಎಲ್ಲರೂ ಅವರಿಗೆ ಹೇಳ್ಬೇಕೀಗ, ಅಂದ್ರೆ ಗುರು ಎಲ್ಲಿದ್ದಾರೆ ಅಂತ. ಇದ್ದಾರೆ ಅಲ್ಲಿ, ಆದ್ರೆ ಏನು ಇದಿಲ್ಲ, ಅವರು ಆ ದೇಹದಲ್ಲಿ ಹೋಗಿದ್ದಾರೆ. ಹಾಗೆ ಎಂತಾಗ್ತದೆ? ರಾಮಚಂದ್ರಲ್ಲಿ ಬರ್ತಾರೆ, ಅವ್ರು ಕೂಡ ಲೀಲಾ ಸ್ಮರಣ ಮಾಡ್ತಾರೆ. ಅವ್ರು ಕೂಡ ಹೋಗುವಂಥದ್ದು ಎಲ್ಲಿಗೆ? ಲೀಲಾ ಸ್ಮರಣಲ್ಲಿ ಬೃಂದಾವನದಲ್ಲಿ ಗೋಪಾಲ್ ಭಟ್ಟ ಗೋಸ್ವಾಮಿ ಎಲ್ಲರೂ ಇರ್ತಾರೆ. ರಾಧಾರಾಣಿ ಅಲ್ಲಿ ಹುಡುಕ್ತಾ ಇದ್ದಾರೆ. ಎಂತ? ರಾಧಾರಾಣಿದು ಕಂಗನ್. ಹಾಗೆ ಹುಡುಕ್ತಾ ಇರುವಾಗ, ಇದು ಲೀಲಾ ಸ್ಮರಣ, ಇದು ಮಾಮೂಲಿ ಅಲ್ಲ, ಇದು ನಮಗೆಲ್ಲ ಆ ರೀತಿ ಇಲ್ಲ ದಯವಿಟ್ಟು. ಯಾಕೆಂದ್ರೆ ಇದು ಪ್ಯೂರ್ ಡ್ಯೂಟೀಸ್ ಮಾತ್ರ ಈ ರೀತಿ ಆಗ್ತದೆ. ಹಾಗೆ ಇವರೆಲ್ಲ ಮಂಜರೀಸ್. ರೂಪ ಗೋಸ್ವಾಮಿ ಹಿಡಿದು 6 ಗೋಸ್ವಾಮಿಗಳು ಮಂಜರೀಸ್ ಅಂದ್ರೆ ಸಖೀಸ್ಗೆ ಅಸಿಸ್ಟ್ ಮಾಡುವಂಥದ್ದು. ಸಖೀಸ್ ನಾವು ಈಗ ಲಲಿತಾ ವಿಶಾಖ ಇವರು ಸಖೀಸ್ ಅಂದ್ರೆ 11 years 12 years. ಮಂಜರೀಸ್ ಅಂದ್ರೆ 6 years 7 years, ತುಂಬಾ ಸಣ್ಣದವರು. ಹಾಗೆ ಮಂಜರೀಸ್ ಸಖೀಸ್ನವರಿಗೆ ಅಸಿಸ್ಟ್ ಮಾಡುವಂಥದ್ದು. ಹಾಗೆ 6 ಗೋಸ್ವಾಮಿಗಳು ಮಂಜರೀಸ್. ಲೋಕನಾಥ್ ಗೋಸ್ವಾಮಿ ಮಂಜರಿ, ಮತ್ತೆ ಈ ಕೃಷ್ಣಾಸ್ ಗವಿರಾಜ್ ಗೋಸ್ವಾಮಿ ಮಂಜರಿ, ಇವರ ಶ್ರೀನಿವಾಸಾಚಾರ್ಯ ಮಂಜರಿ, ಎಲ್ಲರೂ ಮಂಜರೀಸ್.
ಆಲ್ಮೋಸ್ಟ್ ನಮ್ಮ ಎಲ್ಲ ಆಚಾರ್ಯರು ಆಲ್ಮೋಸ್ಟ್ ಮಂಜರೀಸ್. ಹಾಗೆ ಎಂತ ಆಗ್ತದೆ ಅಂದ್ರೆ ಅಲ್ಲಿ ಹೋಗ್ತಾರೆ, ಲಾಸ್ಟಿಗೆ ಸಿಗ್ತದೆ, ಸಿಕ್ಕಿ ಎಂತ ಆಗ್ತದೆ, ಲಾಸ್ಟ್ನವನಿಗೆ ಸಿಗ್ತದೆ ರಾಮಚಂದ್ರನಿಗೆ. ರಾಮಚಂದ್ರ ಶ್ರೀನಿವಾಸ ಆಚಾರ್ಯ ಕೊಡ್ತಾರೆ, ಶ್ರೀನಿವಾಸ ಅವ್ರ ಗುರುವಿಗೆ ಕೊಡ್ತಾರೆ, ಗೋಪಾಲ್ ಭಟ್ ಗೋಸ್ವಾಮಿ, ಈ ರೀತಿ ಲಾಸ್ಟಿಗೆ ಅವನು ರಾಧಾರಾಣಿ ಕೊಡ್ತಾರೆ. ಹಾಗೆ ರಾಧಾರಾಣಿ ಒಂದು ಪಾನ್ ಅಂದ್ರೆ ಈ ಪಾನ್ ಅಲ್ಲ, ಈ ಪಾನ್ ಅಲ್ಲ, ಯಾವುದು ನಾವು ತಿನ್ನುವ ಪಾನ್ ಅಲ್ಲ, ಸ್ಪಿರಿಚುವಲ್ ಪಾನ್ ಬೇರೆ ಉಂಟು. ಹಾಗೆ ಆ ಪಾನ್ ಅವಳು ಖುಷಿಯಾಗಿ ಕೊಡುವಂಥದ್ದು. ರಾಧಾರಾಣಿ ಖುಷಿಯಾಗಿ ಕೊಟ್ಟು ಅವರು ಅವರ ಸ್ಪಿರಿಚುವಲ್ ದೇಹದಲ್ಲಿ ಹೀಗೆ ಇಡ್ತಾರೆ, ಈ ಬಟ್ಟೆಗೆ ಹಾಕಿ. ಅಲ್ಲಿ ಸಾರಿ, ಮಂಜರಿ ಸಾರಿ, ಇಲ್ಲಿ ಬರುವಾಗ ಧೋತಿ ಆಗ್ತದೆ ಅದು ಸೇಮ್. ಹಾಗೆ ಧೋತಿಯ ಇಡೆಯಲ್ಲಿ ಇರ್ತದೆ ಅದು ಫುಲ್ ಫ್ರಾಗ್ನೆನ್ಸ್. ಮತ್ತೆ ಇಬ್ಬರು ಕೂಡ ಬರ್ತಾರೆ ವಾಪಸ್, ಅಲ್ಲಿ ಇದೇ ಇದ್ದಾರೆ, ರಾಮಚಂದ್ರ ಕೂಡ ಇದ್ದಾರೆ, ಶ್ರೀನಿವಾಸ ಕೂಡ ಇದ್ದಾರೆ, ಇಬ್ಬರು ಆ ದೇಹಕ್ಕೆ ಬರ್ತಾರೆ. ಬಂದ ಕೂಡಲೇ ಫುಲ್ ಫ್ರಾಗ್ನೆನ್ಸ್, ಯಾಕೆಂದ್ರೆ ಆ ರಾಧಾರಾಣಿ ಕೊಟ್ಟಿದ್ದಾಳೆ ಪಾನ್. ಹಾಗಾಗಿ ಸ್ಪಿರಿಚುವಲ್ ಅಲ್ಲಿ ಈ ರೀತಿ, ನಮ್ಮ ದೇಹ ಹಾಗೆ ಅಲ್ಲ, ವಾಸನೆ ಪ್ರಭುಪಾದ ಹೇಳ್ತಾರೆ, ಸ್ಮೆಲ್ಲಿಂಗ್ ಸ್ಟಿಂಕಿಂಗ್. ಸ್ಪಿರಿಚುವಲ್ ದೇಹ ಹಾಗಲ್ಲ, ಟೋಟಲ್ ಫ್ರಾಗ್ನೆನ್ಸ್. ಆ ಫ್ರಾಗ್ನೆನ್ಸ್ ಇಂದ ತೆಗಿತಾರೆ, ಯಾರು ರಾಮಚಂದ್ರ ಹೀಗೆ ತೆಗಿತಾರೆ, ತೆಗೆದು ಕೂಡಲೇ ಟೋಟಲ್ ಫ್ರಾಗ್ನೆನ್ಸ್ ಸ್ಮೆಲ್ ಆಗ್ತದೆ, ಇದು ಹರಡ್ತದೆ. ಹಾಗಾಗಿ ಇದನ್ನು ನಾವು ತಿಳಿಬೇಕು. ನಮ್ಮ ದೇಹ ಭೌತಿಕ ದೇಹ, ಭೌತಿಕ ದೇಹ ಅಂದ್ರೆ ಅದು ಟೋಟಲಿ ಸ್ಟಿಂಕಿಂಗ್. ಸ್ಪಿರಿಚುವಲ್ ದೇಹ ಹಾಗೆ ಅಲ್ಲ. ಹಾಗೆ ಬ್ರಹ್ಮಾಂಡದ ಇನ್ನೊಬ್ಬ ಭಾಗ ಕಾಣಿಸೋದು ಅಂತ ಓಕೆ. ಒಂದು ನಿರ್ದಿಷ್ಟ ಲೋಕದ ಬೇರೆ ಬೇರೆ ಎಡೆಗಳ ಜೀವಿಯ ಶರೀರ ಲಕ್ಷಣಗಳು ಇರುವಂತೆ ನೋಡಿ, ಬೇರೆ ಬೇರೆ ಶರೀರ ಲಕ್ಷಣ. ಇದು ನಾವು ಅರ್ಥ ಮಾಡ್ಬೇಕು. ನಾವೆಂತ ಮಾಡೋದು, ನಮ್ಮ ಲೆವೆಲ್ಗೆ ತರುವಂಥದ್ದು ಇದು ತಪ್ಪು. ಸ್ಪಿರಿಚುವಲ್ ದೇಹವೇ ಬೇರೆ, ಅಥವಾ ವಿವಿಧ ಲೋಕ ಶರೀರಗಳ ಭಿನ್ನ ಭಿನ್ನ ಶರೀರ ಲಕ್ಷಣ ಇರುವಂತೆ ವೈಕುಂಠ ಲೋಕದ ನಿವಾಸಿಗಳ ಶರೀರ ಲಕ್ಷಣಗಳು ಐಕ ಪ್ರಮಾಣದಲ್ಲಿರುವ ಲಕ್ಷಣಗಳಿಂದ ತೀರಾ ಭಿನ್ನ. ಉದಾಹರಣೆಗೆ ಹೇಳುವುದಾದರೆ, ಈ ಜಗತ್ತಿನ ಮಾನವನಿಗೆ 2 ಭುಜಗಳಿದ್ದಾರೆ, ವೈಕುಂಠದಲ್ಲಿ ಚತುರ್ಭುಜ. ನಮಗೆ 2 ಭುಜ, ಅಲ್ಲಿ ಚತುರ್ಭುಜ, 4 ಭುಜ. ಶ್ಲೋಕ 12 ಹೋಗುವ. ಶ್ಲೋಕ 12. ಪ್ರವಾಲ ವೈದೂರ್ಯ ಮೃಣಾಲ ವರ್ಚಸ ಪರಿಸ್ಫುರತ್ ಕುಂಡಲ ಮೌಲಿ ಮಾಲಿನ. ಅನುವಾದ: ಅವರಲ್ಲಿ ಕೆಲವರ ಮೈಬಣ್ಣ ಹವಳ ಮತ್ತು ವಜ್ರಗಳಂತ ಪ್ರಕಾಶದಂತಿದೆ. ಅವರ ಶಿರದಲ್ಲಿ ಕಮಲ ಪುಷ್ಪ ಲಾವಣ್ಯದಂತ ಹಾರಗಳನ್ನು ಮುಡಿದಿರುತ್ತಾರೆ. ಕೆಲವರು ಕರ್ಣಕುಂಡಲಗಳನ್ನು ಧರಿಸಿರುತ್ತಾರೆ. ಕೆಲವರ ಮೈಬಣ್ಣ ಹವಳ ಮತ್ತು ವಜ್ರಗಳ ಪ್ರಕಾಶ, ಅಷ್ಟು ಪ್ರಕಾಶ ಅಂತ. ಅವರ ಶಿರದಲ್ಲಿ ಕಮಲ ಪುಷ್ಪ, ಶಿರ ತಲೆಯಲ್ಲಿ ಕಮಲ ಪುಷ್ಪ ಲಾವಣ್ಯದಂತ ಹಾರಗಳನ್ನು ಮುಡಿದಿರುತ್ತಾರೆ. ಕೆಲವರು ಕರ್ಣಗುಣವನ್ನು ಧರಿಸಿರುತ್ತಾರೆ. ಎಸ್, ಈಗ ಭಾವಾರ್ಥ ವೈಸ್ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿ ಸ್ವಾಮಿ ಶೀಲ ಪ್ರಭುಪಾದ ವಿಜಯ್. ಅಲ್ಲಿ ಸಾರೂಪ್ಯ ಮುಕ್ತಿ ಪಡೆದ ಅಥವಾ ದೇವೋತ್ತಮ ಶರೀರ ಲಕ್ಷಣ ಹೊಂದಿರುವ ನಿವಾಸಿಗಳಿದ್ದಾರೆ. ಈಗ 5 ಮೋಕ್ಷ ಉಂಟು: ಸಾಯುಜ್ಯ, ಸಾಮೀಪ್ಯ, ಸಾಲೋಕ್ಯ, ಶ್ರಾಷ್ಟಿ, ಸಾರೂಪ್ಯ. ಸಾಯುಜ್ಯ ಅಂದ್ರೆ ದೇವರಲ್ಲಿ ಒಂದು ಆಗುವಂಥದ್ದು. ವೈಷ್ಣವರಿಗೆ ಈ ಮೋಕ್ಷ ಬೇಡ, ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಸಾಯುಜ್ಯ ಮೋಕ್ಷ. ಆದರೆ ಮಾಯಾವಾದಿಗಳು, ನಿರಾಕಾರವಾದಿಗಳು, ಶೂನ್ಯವಾದಿಗಳು, ಅವ್ರದ್ದು ಗೋಲದೆ ಸಾಯುಜ್ಯ ಮೋಕ್ಷ. ಈಗ ಪ್ರಭುಪಾದ ಹೇಳುವಂಥದ್ದು, ಗಾಡ್ ಈಸ್ ಆಲ್ವೇಸ್ ಗಾಡ್, ಡಾಗ್ ಈಸ್ ಆಲ್ವೇಸ್ ಡಾಗ್. ಮಾಯಾವಾದಿಗಳು ಅಂತ ಹೇಳುವಂಥದ್ದು ನಾವು ದೇವರಾದೇವ ಅಂತ, ನಾವು ದೇವರಲ್ಲಿ ಸೇರಿ ಒಂದಾದೇವು ಇಲ್ಲ, ಅದು ಬಿಡಿ. ನೆಕ್ಸ್ಟ್ ಸಾಮೀಪ್ಯ, ದೇವರ ಹತ್ತಿರ ಇರುವಂಥದ್ದು. ಶ್ರಾಷ್ಟಿ, ದೇವರಿಗಿದ್ದ ಐಶ್ವರ್ಯ ಇರುವಂಥದ್ದು. ಸಾಲೋಕ್ಯ, ದೇವರ ಲೋಕದಲ್ಲಿರುವಂಥದ್ದು. ಸಾರೂಪ್ಯ ಅಂದ್ರೆ ಭಗವಂತನಿಗಿದ್ದಾಗೆ ರೂಪ ಇರುವಂಥದ್ದು ಸಾರೂಪ್ಯ. ಹಾಗೆ ಅಲ್ಲಿ ಸಾರೂಪ್ಯ ಮುಕ್ತಿ ಪಡೆದ ಅಥವಾ ದೇವೋತ್ತಮ ಪುರುಷನ ಶರೀರ ಲಕ್ಷಣ ಹೊಂದಿದವರು ನಿವಾಸಿಸಿದ್ದಾರೆ. ಸೇಮ್ ನಿಮ್ಗಂದ್ರೆ, ನೀವು ಸಪೋಸ್ ವೈಕುಂಠ ಹೋದ್ರೆ ನಾರಾಯಣ ಮತ್ತೆ ಅವನ ಹೆಸರು ಸೇಮ್ ಇದ್ದಾರೆ. ಹೇಗೆ ನಾವು ಫೈಂಡ್ ಔಟ್ ಮಾಡುವಂಥದ್ದು? ಹೇಗೆ ಅಂದ್ರೆ, ನಾರಾಯಣ ಹತ್ರ ಒಂದು ಎಮರಾಲ್ಡ್ ಇರ್ತದೆ ನಡುವಲ್ಲಿ, ಉಳಿದವರ ತಿರುವುದಿಲ್ಲ ಅದು. ಹಾಗೆ ಅದರಲ್ಲಿ ಮಾತ್ರ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗ್ತದೆ, ಇಲ್ಲದೆ ಆಗುದಿಲ್ಲ. ಸೇಮ್ ಇರ್ತಾರೆ. ಹಾಗೆ ಸಾರೂಪ್ಯ ಮುಕ್ತಿ ಪಡೆದ ಅಥವಾ ದೇವೋತ್ತಮ ಪುರುಷನ ಶರೀರ ಲಕ್ಷಣ ಹೊಂದಿರುವ ನಿವಾಸಿಗಳಿದ್ದಾರೆ. ವೈಡೂರ್ಯ, ವಜ್ರವು, ಎಸ್, ವಿಶೇಷವಾಗಿ ದೇವೋತ್ತಮ ಪುರುಷನಿಗಾಗಿ ಇರುವುದು. ಆದರೆ ಭಗವಂತನಿಗೆ ಸರಿಸಾಮಾನ್ಯವಾದ ಶರೀರವನ್ನು ಪಡೆಯುವುದರಲ್ಲಿ ಮುಕ್ತಿ ಸಾಧಿಸುವವನಿಗೆ ತನ್ನ ಶರೀರ ಅಂತ ವಿಶೇಷ ವಜ್ರ ಧರಿಸುವ ಅನುಗ್ರಹ ಪ್ರಾಪ್ತವಾಗುತ್ತದೆ. ವೈಡೂರ್ಯ, ಆದರೆ ಅದರಲ್ಲಿ ಒಂದು ಎಕ್ಸಾಕ್ಟ್ ನನಗೆ ಹೆಸರು ಗೊತ್ತಿಲ್ಲ, ಆದರೆ ಅದರಲ್ಲಿ ಲಕ್ಷ್ಮಿ ಗೊತ್ತಾಗ್ತದಂತೆ, ಇದು ವಿಷ್ಣು, ಉಳಿದವರೆಲ್ಲ ಅವನಿಗೆ ಅಸೋಸಿಯೇಟ್ಸ್ ಅಂತ. ಎಲ್ಲದು ಗೊತ್ತು ಮಾಡ್ಲಿಕ್ಕೆ ಆಗುದಿಲ್ಲ, ಒಂದು ಪರ್ಟಿಕ್ಯುಲರ್ ಒಂದುಂಟು.
ಹಾಗೆ ಇಲ್ಲಿ ಮಾತ್ರ ವೈಡೂರ್ಯ ವಜ್ರ ಹೇಳಿದ್ದಾರೆ, ಇದೆಲ್ಲರಿಗೂ ಸಿಗ್ತದೆ ನೋಡಿ. ವಿಶೇಷ ವಜ್ರ ಧರಿಸುವ ಅನುಗ್ರಹ ಪ್ರಾಪ್ತವಾಗ್ತದೆ. ಆದ್ರೆ ಆ ಒಂದು ವಜ್ರ ಯಾವುದು ನಾರಾಯಣ ಹಾಕ್ತಾನೆ, ಅದು ಬೇರೆಯವರು ಹಾಕುದಿಲ್ಲ. ಅದರಲ್ಲಿ ಮಾತ್ರ ನಮಗೆ ಎಂತ ಹೇಳುವಂಥದ್ದು, ನಾರಾಯಣ ಯಾರು, ಅವನ ಹೆಸರು ಅಂತ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗ್ತದೆ. ಹಾಗೆ ನೋಡಿ ಭಗವಂತ ಎಷ್ಟು ಮರ್ಸಿ ಅಂಥದ್ದೇ. ಆದ್ರೆ ಅದಕ್ಕೆ ಹೇಳುವಂಥದ್ದು ಹೇಗೆಂದ್ರೆ ನೋಡಿ, ಈಗ ಈ ಮಾಯವಾದಿಗಳಿಗೆ ಇದೆಲ್ಲ ಇಚ್ಛೆ, ದೇವರಾಗುವಂಥದ್ದು, ದೇವರಾಗಿ ಒಂದಾಗುವಂಥದ್ದು. ಭಕ್ತನಿಗೆ ಇಚ್ಛೆ ಇಲ್ಲ, ಆದ್ರೆ ಭಕ್ತನಿಗೆ ಕೃಷ್ಣ ಈ ರೀತಿ ಕೊಡ್ತಾನೆ. ಈಗ ನಾರದ ಮುನಿಗೆ ಎಂತೆಲ್ಲ ಫೆಸಿಲಿಟಿ ಕೊಡ್ತಾನೆ. ಯಾಕೆಂದ್ರೆ ಭಗವಂತನಿಗೆ ಗೊತ್ತು ನಾರದ ಮುನಿ ಮಿಸ್ಯೂಸ್ ಮಾಡುದಿಲ್ಲ. ಭಗವಂತನಿಗೆ ಜಾಸ್ತಿ ಕೆಲವೊಮ್ಮೆ ಭಗವಂತ ಎಂತ ಮಾಡ್ತಾನೆ, ಅವನ ಶುದ್ಧ ಭಕ್ತರಿಗೆ ಅಷ್ಟು ಜಾಸ್ತಿ ಶಕ್ತಿ ಕೊಡ್ತಾನೆ. ಆದ್ರೆ ಅವರಿಗೆ ಶಕ್ತಿ ಬೇಡ, ಆದ್ರೆ ಮಾಯವಾದಿಗಳಿಗೆ ಬೇಕು ಒಂದಾಗುವಂಥದ್ದು. ಎಸ್, ಶ್ಲೋಕ 13. ಎಸ್, ಕೃಷ್ಣ ಚೇತನ. ಭ್ರಾಜಿಷ್ಣುಭಿ ಯಾವರಿತ ವಿರಾಜತೆ ಲಸತ್ ವಿಮಾನ ಆವಲಿಭಿ ಮಹಾತ್ಮನ ವಿದ್ಯೋತಮಾನ ಪ್ರಮದ ಉತ್ತಮಾಧಿಭಿ ಸಾ ವಿದ್ಯುತ್ ಅಭ್ರಾವಲಿಭಿ ಯಥಾನಭ. ವೈಕುಂಠ ಲೋಕಗಳು ಕೂಡ ನಾನಾ ರೀತಿಯ ಹೊಳೆಯುವ ಉಜ್ವಲ ವಿಮಾನಗಳಿಂದ ಸುತ್ತುವರಿಯಲ್ಪಟ್ಟಿದೆ. ಈ ವಿಮಾನಗಳು ಮಹಾತ್ಮರಿಗೆ ಅಥವಾ ಭಗವಂತನ ಭಕ್ತರಿಗೆ ಸೇರಿದವು. ಸ್ತ್ರೀಯರು ದಿವ್ಯ ಮೈ ಬಣ್ಣಗಳಿಂದ ಮಿಂಚಿನಂತೆ ಸುಂದರಿಯರು, ಇವೆಲ್ಲ ಒಟ್ಟಿಗೆ ಸೇರಿ ಆಕಾಶವು ಮೋಡ ಮಿಂಚುಗಳಿಂದ ಅಲಂಕೃತವಾದಂತೆ ಕಂಗೊಳಿಸುತ್ತದೆ. ಈಗ ನೋಡಿ, ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಒಬ್ಬ ಮಲ್ಟಿ ಬಿಲಿಯನರ್ ಆದ್ರೆ, ಮಲ್ಟಿ ಟ್ರಿಲಿಯನರ್, ಅವೆಂತ ಮಾಡುವಂಥದ್ದು, ಅವಂದೇ ಒಂದೊಂದು ವಿಮಾನ, ಅವನಿಗೆ ಜೆಟ್ ಇರ್ತದೆ, ಪರ್ಚೇಸ್ ಮಾಡ್ತಾನೆ. ಅಂದ್ರೆ ನಮಗೆ ಸ್ಪಿರಿಚುವಲ್ ವರ್ಲ್ಡ್ ಇದು ಇಮಿಟೇಟ್ ಮಾಡ್ಲಿಕ್ಕೆ ಇಚ್ಛೆ. ಆದ್ರೆ ಪ್ರಭುಪಾದ ಹೇಳ್ತಾರೆ, ಎನಿ ಬಿಗ್ ರಿಚ್ ಪರ್ಸನ್ ಈ ವಾಂಟ್ಸ್ ಈಸ್ ಓನ್ ಜೆಟ್ ಪ್ಲೇನ್, ಬಟ್ ಇನ್ ಸ್ಪಿರಿಚುವಲ್ ವರ್ಲ್ಡ್ ಎವ್ರಿ ಒನ್ ಈಸ್ ಹ್ಯಾವಿಂಗ್ ವಿಮಾನ, ಎಲ್ಲರಿಗೂ ಉಂಟು ವಿಮಾನ. ಆದ್ರೆ ಆ ವಿಮಾನ ನಮ್ಮ ಈ ಫ್ಯಾಕ್ಟ್ರಿಯಿಂದ ಬಡ್ ಮಾಡುವುದಲ್ಲ. ಈ ಒಂದು ಹಣ ಮುಗಿದ ಕೂಡಲೇ, ಈಗ ಮಲ್ಟಿ ಟ್ರಿಲಿಯನರ್ ಇದ್ದಾನೆ, ಅವನ ಹಣ ಖಾಲಿ ಆದ ಕೂಡಲೇ ಅವನ ಮತ್ತೆ ವಿಮಾನ ಕೂಡ ಮಾರ್ಬೇಕು. ಪೆಟ್ರೋಲ್ಗೆ ಎಲ್ಲಿಂದ ಆಗ್ತಾನೆ ಅವ ಹಣ? ಟೋಟಲ್ ಅವ ನೆಲ ಕಚ್ಚಿ ಹೋದ್ರೆ ಆಗುದಿಲ್ಲ, ಅವ್ನು ಮೇಂಟೈನ್ ಮಾಡ್ಲಿಕ್ಕೆ ಆಗುದಿಲ್ಲ ವಿಮಾನವನ್ನು. ಆದ್ರೆ ಅಲ್ಲಿ ಹಾಗೆ ಅಲ್ಲ ನೋಡಿ, ವೈಕುಂಠ. ಅದಕ್ಕೆ ಈಗ ಹೇಗಂದ್ರೆ ಜನರಿಗೆಲ್ಲರಿಗೂ ನಾನು ತುಂಬಾ ಶ್ರೀಮಂತ ಆಗ್ಬೇಕು, ನಂದೇ ಓನು ವಿಮಾನ ಇರ್ಬೇಕು, ಇದು ಇಚ್ಛೆ ಉಂಟು. ಅದಕ್ಕೆ ನಿಮಗೆ ವಿಮಾನ ಬೇಕಿದ್ರೆ ನೀವು ಭಕ್ತಿಯಲ್ಲಿ ಸೀರಿಯಸ್ ಆಗಿ ಆಧ್ಯಾತ್ಮಿಕ ಹೋಗಿ, ಅಲ್ಲಿ ನಿಮಗೆ ನಿಮ್ದೇ ಒಂದು ವಿಮಾನ ಸಿಗ್ತದೆ. ವೈಕುಂಠ ಲೋಕಗಳು ಕೂಡ ನಾನಾ ರೀತಿಯ ಹೊಳೆಯ ಉಜ್ವಲ ವಿಮಾನಗಳಿಂದ ಸುತ್ತುವರಿಯಲ್ಪಟ್ಟಿವೆ. ಈ ವಿಮಾನಗಳು ಮಹಾತ್ಮರಿಗೆ ಅಥವಾ ಭಗವಂತ ಭಕ್ತರಿಗೆ ಸೇರಿದವು ನೋಡಿ. ಸ್ತ್ರೀಯರು ದಿವ್ಯ ಮೈ ಬಣ್ಣಗಳನ್ನು ಮಿಂಚಿನಂತೆ ಸುಂದರಿಯರು, ಇವೆಲ್ಲ ಒಟ್ಟು ಸೇರಿ ಆಕಾಶ ಮೋಡ ಮಿಂಚುಗಳಿಂದ ಅಲಂಕೃತವಾದಂತೆ ಕಂಗೊಳಿಸುತ್ತದೆ. ಎಸ್, ಭಾವಾರ್ಥ ಭಕ್ತಿವೇದಾಂತ ಸ್ವಾಮಿ ಶಿಲಪ್ರಭುಪಾದ ವಿಜಯ. ವೈಕುಂಠ ಲೋಕಗಳಲ್ಲಿ ಉಜ್ವಲವಾಗಿ ಹೊಳೆಯುವ ವಿಮಾನಗಳು ಇರುವಂತೆ ತೋರುತ್ತದೆ. ಭಗವಂತನ ಮಹಾನ್ ಭಕ್ತರು ಮಿಂಚಿನಂತೆ ಜಾಜ್ವಲ್ಯಮಾನವಾದ ದಿವ್ಯ ಸೌಂದರ್ಯ ಹೊಂದಿರುವ ಸ್ತ್ರೀಯರೊಡಗೂಡಿ ಅವುಗಳಿರುತ್ತಾರೆ ನೋಡಿ. ಹೇಗಂದ್ರೆ ಪ್ರಭುಪಾದ ಹೇಳುವಂಥದ್ದು, ಇನ್ನು ವೈಕುಂಠ, ಈಗ ವೈಕುಂಠದಲ್ಲಿ ಹೇಗೆ ಅಂದ್ರೆ, ಈಗ ವಿಷ್ಣುನ ಅಸೋಸಿಯೇಟ್ಸ್ ಅವರೀಗ ವಿಷ್ಣು ಆಗಿರ್ತಾರೆ, ಅವರಿಗೆಲ್ಲರಿಗೂ ಹೆಂಡತಿಯರು ಕೂಡ ಇರ್ತಾರೆ. ಅವ್ರು ಕೂಡ ತುಂಬಾ ಅದೇ ನೋಡಿ ಹೊಂದಿರೋದು ಸ್ತ್ರೀಯರೊಡನೆ ದಿವ್ಯ ಸೌಂದರ್ಯ, ತುಂಬಾ ಚಂದ ಇರ್ತಾರೆ. ಆದ್ರೆ ಅವರಿಗೆ ಅವರ ಮೇಲೆ ಆಕರ್ಷಣೆ ಇಲ್ಲ. ಯಾಕೆ ಇಲ್ಲ? ಎಸ್, ಯಾರು ಹೇಳ್ತೀರಿ ಉತ್ತರ ನೋಡಿ. ಇನ್ನೊಮ್ಮೆ ಪ್ರಶ್ನೆ ಹೇಳ್ತೇನೆ. ವೈಕುಂಠದಲ್ಲಿ ಪ್ರಭುಪಾದ ಹೇಳುವಂಥದ್ದು, ಈಗ ನಾವು ಪ್ರೀವಿಯಸ್ ಶ್ಲೋಕದಲ್ಲಿ ಹೇಗಂದ್ರೆ, ಅಲ್ಲಿ ಭಗವಂತನ ಅಸೋಸಿಯೇಟ್ಸ್ ಯಾರು ಭಕ್ತರು ಹೋಗ್ತಾರೆ ಅವರಿಗೆ ಸಾರೂಪ್ಯ, ಸೇಮ್ ಭಗವಂತನಾಗಿ ರೂಪ ಇರ್ತದೆ. ಅವರೊಟ್ಟಿಗೆ ಅವರಿಗೆಲ್ಲರಿಗೂ ಹೆಂಡತಿಯರಿರ್ತಾರೆ. ಆದ್ರೆ ಯಾರಿಗೂ ಕೂಡ ಅವರ ಹೆಂಡತಿಯರಲ್ಲಿ ಆಕರ್ಷಣೆ ಇಲ್ಲ. ಆಕರ್ಷಣೆ ಬಂದ್ರೆ ಅವರು ವಾಪಸ್. ಎಸ್, ಓಕೆ. ಈಗ ಯಾಕೆ ಇಲ್ಲ? ಎಸ್, ಹರೇ ಕೃಷ್ಣ. ಅವರಿಗೆ ಭಗವಂತನ ಮೇಲೆ ಆಕರ್ಷಣೆ, ಭಗವಂತನ ಮೇಲೆ ಆಕರ್ಷಣೆ, ಕೃಷ್ಣನ ಮೇಲೆ ಆಕರ್ಷಣೆ. ಅವರಿಗೆ ವಾಪಸ್ ಎಂತ ಅಂದ್ರೆ, ಅಲ್ಲಿ ಆಕರ್ಷಣೆ ಬಂದ್ರೆ ಅವ್ರು ವಾಪಸ್ ಇಲ್ಲಿಗೆ ಬರ್ತಾರೆ. ಹಾಗಾಗಿ ತುಂಬಾ ಸುಂದರಿಯರು, ಹೇಗೆ ಅವರು ಕೂಡ ನಾರಾಯಣ ಆಗಿರ್ತಾರೆ, ಇವರು ಕೂಡ ಹಾಗಿರ್ತಾರೆ. ಆದ್ರೆ ಅವ್ರಿಗೆ ಆಕರ್ಷಣೆ ಇಲ್ಲ, ಸೇವೆ ಮಾಡ್ತಾ ಇರ್ತಾರೆ. ಇದು 3.
ಹಾಗೆ ದಿವ್ಯ ಸೌಂದರ್ಯ ಹೊಂದಿರುವ ಸಿಯರ್ ಒಡಗೂಡಿ ಅವುಗಳಿರುತ್ತಾರೆ. ವಿಮಾನಗಳಿರುವಂತೆ ಅಲ್ಲಿ ವಿಮಾನಗಳಂತ ನಾನಾ ಬಗೆಯ ವಾಹನಗಳು ಇರಬೇಕು. ಆದ್ರೆ ನಾವು ಈ ಜಗತ್ತಿನಲ್ಲಿ ಕಾಣುವಂತ ಅವು ಯಂತ್ರ ಚಾಲಿತವಲ್ಲ. ಇದಂದ್ರೆ ಪ್ರಭುಪಾದ ಹೇಳ್ತಾರೆ, ಯುವರ್ motor car will be finished by 100 years, your aeroplane will be finished, everything. As soon as petrol is finished, everything is finished. ಪ್ರಭುಪಾದ ಹೇಳ್ತಾರೆ ಟೋಟಲ್ ಡಿಪೆಂಡ್ ಆಗಿ ಉಂಟು ಪೆಟ್ರೋಲ್ ಎಂತ ಮಾಡ್ತಾರೆ ಇವರು, ವಿಮಾನ ಎಂತ ಮಾಡ್ತಾರೆ ಇವರು, ಮೋಟಾರ್ ಕಾರ್ ಎಂತ ಮಾಡ್ತಾರೆ. ಹಾಗೆ ಆದ್ರೆ ನಾವು ಈ ಜಗದಲ್ಲಿ ಕಾಣುವಂತ ಅವು ಯಂತ್ರ ಚಾಲಿತವಲ್ಲ. ಏಕೆಂದ್ರೆ ಅಲ್ಲಿ ಪ್ರತಿಯೊಂದು ಶಾಶ್ವತ ಜ್ಞಾನಾನಂದಮಯ ಲಕ್ಷಣ ಹೊಂದಿರುವುದರಿಂದ ವಿಮಾನಗಳು ಮತ್ತು ವಾಹನಗಳು ಬ್ರಹ್ಮನಂತ ಗುಣೋಪಯುಕ್ತವು ಆಗಿವೆ. ಯಾಕೆಂದ್ರೆ ಅದು ಕೂಡ ಸ್ಪಿರಿಚುವಲ್. ಇಲ್ಲಿದು ನಾವು ಕೂಡ ಮೆಟೀರಿಯಲ್, ಈ ವಿಮಾನ ಕೂಡ ಮೆಟೀರಿಯಲ್, ನಮ್ಮ ಮೋಟಾರ್ ಕಾರ್ ಕೂಡ ಮೆಟೀರಿಯಲ್. ಇದು ನಾವು ತಿಳಿಯುವಂಥದ್ದು. ಅಲ್ಲಿ ಬ್ರಹ್ಮನ ಹೊರತು ಬೇರೇನು ಇಲ್ಲವಾದರೂ ಅದು ವೈವಿಧ್ಯವಿಲ್ಲದ ಕೇವಲ ಶೂನ್ಯ ಎಂದು ತಪ್ಪಾಗಿ ಭಾವಿಸೋದು. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಎಂತ ಹೇಳ್ತಾರೆ ಇಲ್ಲಿ, ನೋ ವೈವಿಧ್ಯ ಅಂದ್ರೆ ವೆರೈಗೇಟೆಡ್ನೆಸ್. ಭಗವಂತನಿಗೆ ವೈವಿಧ್ಯ ಬೇಕು, ಆದ್ರೆ ನಿರಾಕಾರವಾದಿ ಮಾಯಗಳು ಹೇಳುವಂಥದ್ದು ಇಲ್ಲ ಅಂತ. ಇದು ತಪ್ಪು. ಇದು ನೀವು ಭಕ್ತಿ ರಸಮದ ಪುಸ್ತಕ ಓದಿ, ಭಗವಂತನಿಗೆ ಅಖಿಲ ರಸಾಮೃತ ಸಿಂಧು, ಅವನಿಗೆ ಬೇರೆ ಬೇರೆ ರಸ ಅವನಿಗೆ ಸವಿಬೇಕು, ಅವನಿಗೆ ವೈವಿಧ್ಯ ಉಂಟು. ಆದ್ರೆ ಮೂರ್ಖರು ಹೇಳುವಂಥದ್ದು ಯಾರು? ನಿರಾಕಾರವಾದಿಗಳು, ಮಾಯವಾದಿಗಳು, ಮೂರ್ಖರು. ಅವರದ್ದು ಬೇರೇನೂ ಇಲ್ಲವಾದ ಅದು ವೈವಿಧ್ಯವಿಲ್ಲದ ಕೇವಲ ಶೂನ್ಯ ಅಂತ ತಪ್ಪಾಗಿ ಭಾವಿಸಬಾರದು. ಇಂಥ ಆಲೋಚನೆಯು ಅಲ್ಪ ಜ್ಞಾನದಿಂದ ಉಂಟಾದದು. ಯಾಕೆಂದ್ರೆ ಅವರ ಜ್ಞಾನ ಅಲ್ಪವಾದ. ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ ಅವರೆಲ್ಲ ಅಲ್ಪರು. ಇಲ್ಲವಾದಲ್ಲಿ ಯಾರೊಬ್ಬರು ಬ್ರಹ್ಮನಲ್ಲಿ ಅಂತ ಶೂನ್ಯದ ತಪ್ಪು ಕಲ್ಪನೆ ಹೊಂದಿರಲ್ಲ. ವಿಮಾನಗಳು ಸ್ತ್ರೀ ಪುರುಷರು ಇರುವಂತೆ ವಿಶಿಷ್ಟ ಗ್ರಹಕ್ಕೆ ತಕ್ಕ ಹಾಗೆ ನಗರಗಳು, ವಸತಿಗಳು ಮತ್ತು ಇತರ ಎಲ್ಲ ವಸ್ತುಗಳು ಇರಬೇಕು. ಹೇಗೆ ಅಂದ್ರೆ, ಈಗ ಇಲ್ಲಿ ಹೇಗೆ ಉಂಟು ನಗರ, ಅದೇ ರೀತಿ ಸ್ಪಿರಿಚುವಲ್ ಅಲ್ಲಿ ಕೂಡ ನಗರ ಉಂಟು. ಅದು ಸ್ಪಿರಿಚುವಲ್, ಇಲ್ಲಿದು ಮೆಟೀರಿಯಲ್. ಇದು ಮೆಟೀರಿಯಲ್. ಇಲ್ಲಿ ಸ್ತ್ರೀ ಪುರುಷರಿದ್ದಾರೆ, ಅಲ್ಲಿ ಕೂಡ ಇದ್ದಾರೆ, ಅದು ಸ್ಪಿರಿಚುವಲ್. ಇಲ್ಲಿ ವಿಮಾನ ಉಂಟು, ಅಲ್ಲಿ ಕೂಡ ಇದ್ದಾರೆ. ಇಲ್ಲಿ ಎಲ್ಲ ಉಂಟು, ವಸತಿ, ಇಲ್ಲಿಗೂ ವಸತಿ ನಾವು, ಅಲ್ಲಿ ಕೂಡ ವಸತಿ ಉಂಟು. ಆದ್ರೆ ಎಲ್ಲವೂ ಆಧ್ಯಾತ್ಮಿಕ. ಯಾರೊಬ್ಬರು ಈ ಜಗತ್ತಿನಿಂದ ಅಪರಿಪೂರ್ಣತೆಯ ಕಲ್ಪನೆಯನ್ನು ದಿವ್ಯ ಲೋಕಕ್ಕೆ ಒಯ್ಯಬಾರದು. ನೋಡಿ, ನಾವೆಂತ ಮಾಡುವಂಥದ್ದು, ನಮ್ಮ ಇಲ್ಲಿದು ಮೆಟೀರಿಯಲ್ ಡೊಮೇನ್ ಅನ್ನು ಸ್ಪಿರಿಚುವಲ್ ಡೊಮೇನ್ಗೆ ಕಂಪೇರ್ ಮಾಡುವಂಥದ್ದು. ಇದು ನಮ್ಮ ತಪ್ಪು. ಸ್ಪಿರಿಚುವಲ್ ಡೊಮೇನೇ ಬೇರೆ, ಮೆಟೀರಿಯಲ್ ಡೊಮೇನೇ ಬೇರೆ. ಮತ್ತು ಈ ಮೊದಲು ವಿವರಿಸಿರುವಂತೆ ಕಾಲ ಇತ್ಯಾದಿಗಳ ಪ್ರಭಾವದಿಂದ ಸಂಪೂರ್ಣ ಮುಕ್ತವಾದ ವಾತಾವರಣದ ಸ್ವರೂಪವನ್ನು ಗಮನಿಸಿ. ಯಾಕಂದ್ರೆ ಅಲ್ಲಿ ಕಾಲ ಇಲ್ಲ, ಟೈಮ್ ಫ್ಯಾಕ್ಟರ್ ಇಲ್ಲ. ಈ ಭೌತಿಕತೆಗೆ ಕಾಲ ಉಂಟು. ಎಸ್, ಶ್ಲೋಕ 14. ಶ್ರೀಯತ್ರ ರೂಪಿಣಿ ಉರುಗಾಯ ಪಾದಯೋ ಕರೋತಿ ಮಾನ ಬಹುಧಾ ವಿಭೂತಿವಿ ಪ್ರಿಯಂಕಂ ಶ್ರಿತಾಯ ಕುಸುಮಾಕರ ಅನುಗೈ ವಿಗೀಯಮಾನ ಪ್ರಿಯಕರ್ಮ ಗಾಯತಿ. ಲಕ್ಷ್ಮೀದೇವಿಯು ತನ್ನ ದಿವ್ಯ ರೂಪದಲ್ಲಿ ಭಗವಂತನ ಪಾದವನ್ನು ಪ್ರೇಮಿಸಲು ನಿರತರಾಗಿದ್ದಾರೆ. ನೋಡಿ, ಯಾವಾಗ ಕಾನ್ಸ್ಟೆಂಟ್ ಸೇವ್ ಮಾಡ್ತಾ ಇರ್ತಾಳೆ ಅವಳು. ಒಂದು ಸೆಕೆಂಡ್ ಕೂಡ ಅವಳು ಸೇವೆಯಿಂದ ಅಂದ್ರೆ ಎಂತ ಹೇಳುವಂಥದ್ದು ಆಚೆ ಹೋಗುವುದಿಲ್ಲ. ನಾವಾಗೆ ಅಲ್ಲ, ನಮಗೆ ಸ್ವಲ್ಪ ಸೇವೆ ಮಾಡಿ ಸಾಕಾಗ್ತದೆ. ಹಾಗಲ್ಲ, ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ನೋಡಿ, ಲಕ್ಷ್ಮೀ ನಾವು ಕಲಿಬೇಕು. ಪಾದಕಮಗಳ ಪ್ರೇಮ ಸೇವೆಯಲ್ಲಿ ನಿರತರಾಗಿದ್ದಾಳೆ. ವಸಂತಾನು ಯಾಯಿಗಳಾದ ಕಪ್ಪು ಭ್ರಮರಗಳಿಂದ ಪ್ರೋತ್ಸಾಹಿತಳಾದ ಅವಳು ತನ್ನ ಸಹಚರಗಳೊಡನೆ ವೈವಿಧ್ಯಮಯ ಆನಂದಗಳಿಂದ ಕೂಡಿದ ಭಗವಂತನ ಸೇವೆಯಲ್ಲಿ ನಿರತರಾಗಿದ್ದಾಳೆ. ಸೇವೆಯಲ್ಲಿ ಕಾನ್ಸ್ಟೆಂಟ್ ಆಗಿ ನಿರತರಾಗಿದ್ದಾಳೆ. ಹಾಗೂ ಭಗವಂತ ಲೀಲೆ ಗುಣಗಣ ಮಾಡಿಸಿದ್ದಾಳೆ. ಗ್ಲೋರಿಫೈಯಿಂಗ್ ಲೀಲೆ. ನಾವು ಯಾರನ್ನು ಗ್ಲೋರಿಫೈ ಮಾಡುವಂಥದ್ದು? ಭಗವಂತನ ಬಿಟ್ಟು ಬೇರೆ ಎಲ್ಲ ಗ್ಲೋರಿಫೈ ಮಾಡ್ತೇವೆ. ಆದ್ರೆ ಇಲ್ಲಿ ಭಗವಂತನ ಲೀಲೆಗಳನ್ನು ಗುಣಗಣ ಮಾಡಿಸಿದ್ದಾಳೆ. ಎಸ್, ಶ್ಲೋಕ 15. ದದರ್ಶದತ್ರ ಅಖಿಲ ಸಾತ್ವತಂ ಪತಿಂ ಶ್ರಿಯಾಪತಿಂ ಯಜ್ಞಪತಿಂ ಜಗತ್ಪತಿಂ ಸುನಂದ ಆನಂದ ಪ್ರಬಲ ಅರ್ಹಣ ಆದಿವಿ
ಸ್ವಪಾರ್ಷದ ಅಗ್ರೇ ಪರಿಸೇವಿತಂ ವಿಭೂಂ. ಅನುವಾದ: ಬ್ರಹ್ಮದೇವರು ವೈಕುಂಠ ಲೋಕಗಳಲ್ಲಿ ಸಕಲ ಭಕ್ತ ಸಮುದಾಯದ ಒಡೆಯನಾದ ಲಕ್ಷ್ಮೀಪತಿಯಾದ ಸಕಲ ಯಜ್ಞಗಳ ಪತಿಯಾದ ಜಗತ್ಪತಿಯಾದ ಮತ್ತು ಹಾಗೂ ನಂದ ಸುನಂದ ಪ್ರಬಲ ಮತ್ತು ಹರಿಹರನರಂತ ಅಗ್ರ ಸೇವಕರಿಂದ ಸೇವಿತನಾದ ತನ್ನ ಸಮಕ್ಷ ಸಹಜರಿಂದ ಒಡಗೂಡಿ ದೇವತಂಬಗಳನ್ನು ಕಂಡನು. ಇದರ ಅರ್ಥ ಎಂತ? ಭಗವಂತ ಯಾವಾಗಲೂ ಅವನ ಅಸೋಸಿಯೇಟ್ಸ್ ಒಟ್ಟಿಗೆ ಇರ್ತಾನೆ. ಅಸೋಸಿಯೇಟ್ಸ್ ಸಕಲ ಭಕ್ತ ಸಮುದಾಯ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಚೈತನ್ಯ ಕೂಡ ಗೌರ ಭಕ್ತ ವೃಂದ ಯಾವಾಗಲೂ ಅಸೋಸಿಯೇಟ್ ಇತ್ತು. ಇಲ್ಲಿ ಕೂಡ ಹಾಗೆ ಬ್ರಹ್ಮದೇವರು ವೈಕುಂಠ ಲೋಕಗಳಲ್ಲಿ ಸಕಲ ಭಕ್ತ ಸಮುದಾಯದ ಒಡೆಯನಾದ ಲಕ್ಷ್ಮೀಪತಿಯಾದ ಸಕಲ ಯಜ್ಞ ಪತಿಯಾದ ಜಗತ್ಪತಿಯಾದ ಹಾಗೂ ನಂದ ಸುನಂದ ಪ್ರಬಲ ಅನ್ನುವಂತ ಅಗ್ರ ಸೇವಕನ ಸೇವಿತಂತ ಸಮಕ್ಷ ಸಹಚರರು, ಅಸೋಸಿಯೇಟ್ಸ್ ಒಡಗೂಡಿ ದೇವದ ಮನುಷ್ಯ ಕಂಡನು. ಯಾವಾಗಲೂ ಕೃಷ್ಣ ಹೇಳುವಾಗ ಅಲಾಂಗ್ ವಿತ್ ಡಿವೋಟೀಸ್. ಕೃಷ್ಣ ಅಂದ್ರೆ ಡಿವೋಟೀಸ್, ವಿತ್ ಡಿವೋಟೀಸ್ ಇಸ್ ಅಸೋಸಿಯೇಟ್ಸ್. ಚೈತನ್ಯ ಕೂಡ ವಿತ್ ಅಸೋಸಿಯೇಟ್ಸ್. ಅದೇ ರೀತಿ ಕಂಡ. ಈಗ ಭಾವಾರ್ಥಕ್ಕೆ ಹೋಗುವ. ನಾವು ಒಬ್ಬ ಮಹಾರಾಜನ ಬಗ್ಗೆ ಮಾತನಾಡುವಾಗ ಅವನ ತನ್ನ ಕಾರ್ಯದರ್ಶಿ, ಆಪ್ತ ಕಾರ್ಯದರ್ಶಿ, ಅಂಗರಕ್ಷಕ, ಸಚಿವರು, ಸಲಹೆಗಾರು, ಆಪ್ತ ಸಚಿವರು ಒಡಗೂಡಿದವನೆಂದು ಸಹಜವಾಗಿ ತಿಳಿದರು. ಇವನ ಪ್ರೈಮ್ ಮಿನಿಸ್ಟರ್, ಅವರೊಟ್ಟಿಗೆ ಅವರ ಸೆಕ್ರೆಟರಿ, ಅವರ ಬ್ಲ್ಯಾಕ್ ಕ್ಯಾಟ್ಸ್, ಆ ಕಮಾಂಡೋಸ್, ಈ ಕಮಾಂಡೋಸ್ ಬರುವಾಗ ಒಂದು 100 ಮಂದಿ ಅವರೊಟ್ಟಿಗೆ ಇರ್ತಾರೆ. ಖಾಲಿ ಒಬ್ಬರೇ ಇರುವುದಿಲ್ಲ ಪ್ರೈಮ್ ಮಿನಿಸ್ಟರ್. ಹಾಗೆ ಕೃಷ್ಣನ ಅಸೋಸಿಯೇಟ್ಸ್, ಕ್ಲೋಸ್ ಅಸೋಸಿಯೇಟ್ಸ್. ಫಸ್ಟ್ ಅಸೋಸಿಯೇಟ್ ಯಾರು? ಫಸ್ಟ್ ರಾಧಾರಾಣಿ ಮತ್ತೆ ಸಖೀಸ್ ಮತ್ತೆ ಮಂಜರೀಸ್. ದೇ ಆರ್ ವೆರಿ ಕ್ಲೋಸ್ ಅಸೋಸಿಯೇಟ್, ಕ್ಲೋಸ್. ಹಾಗೆ ನಾವು ಭಗವಂತನನ್ನು ಕಂಡಾಗ ಅವನೊಂದಿಗೆ ಅವನ ನಾನಾ ಶಕ್ತಿಗಳು, ಸಹಚರರು, ಆಪ್ತ ಸೇವಕರು ಮೊದಲಾದನ್ನು ಕಾಣುತ್ತೇವೆ. ಭಗವಂತ ಅಂದ್ರೆ ಈ ರೀತಿ ಇರುವಂಥದ್ದು. ಹೀಗೆ ಸಕಲ ಜೀವಿಗಳ ನಾಯಕನಾದ ಪರಮಪ್ರಭು ಭಗವಂತನು ಸಕಲ ಭಕ್ತ ಪಂಥಗಳ ಸ್ವಾಮಿಯು, ಸಕಲ ಐಶ್ವರ್ಯ ಒಡೆಯ, ಎಲ್ಲ ಐಶ್ವರ್ಯ ಒಡೆಯವ, ಯಜ್ಞಗಳ ಪತಿಯಾದ ಅವನು ತನ್ನ ಇಡೀ ಸೃಷ್ಟಿಯ ಪ್ರತಿಯೊಂದರ ಭೋಕ್ತಾರ ಭಗವಂತ, ನಾವಲ್ಲ. ಯಜ್ಞಪತಿಯವ, ಹಾಗೆ ಭೋಕ್ತಾರವ. ಭಗವಂತನು ಪರಮ ಪುರುಷನಷ್ಟೇ ಅಲ್ಲದೆ ಅವನು ಸದಾ ತನ್ನ ದಿವ್ಯ ಪ್ರೇಮ ಸೇವೆಯಲ್ಲಿ ನಿರತನಾಗಿರುವ ಸಮಕ್ಷ ಸಹಚರನ ಸುತ್ತು. ಅಂದ್ರೆ ಯಾರೊಟ್ಟಿಗೆ ಇರುವಂತಹದ್ದು? ದಿವ್ಯ ಪ್ರೇಮ ಸೇವೆಯಲ್ಲಿ ಇರ್ತಾರಲ್ಲ, ಪ್ಯೂರ್ ಡಿವೋಟೀಸ್, ಅವರೊಟ್ಟಿಗೆ, ನಮ್ಮೊಟ್ಟಿಗೆ ಅಲ್ಲ. ಭಗವಂತನ ಅಸೋಸಿಯೇಷನ್ ಇರುವಂತದ್ದು ಇಂಥವರೊಟ್ಟಿಗೆ. ಎಸ್, ಕೃಷ್ಣ